ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಸೊ ಇವತ್ತಿನ ಸಂಜೆಗೆ ಏನು ಟೀಗೆ ನನಗೂ ಕೂಡ ಗೊತ್ತಿಲ್ಲ. ಸೊ ಬಟ್ ಟೀಗಿಂತ ಮೊದಲು ಮಧ್ಯಾಹ್ನದ ಊಟಕ್ಕೆ ಆಗಬೇಕಲ್ಲ. ಸೊ ಯಾವೆಲ್ಲ ರೆಸಿಪಿ ಹೇಳ್ಕೊಡ್ತಾರೆ ಮಧ್ಯಾಹ್ನದ ಊಟಕ್ಕೆ, ಸಂಜೆ ಟೀ ಟೈಮ್ಗೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಕೇಳೋಣ. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಅನುರಾಧ ಇವರಿದ್ದ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗೆ ಇವತ್ತು ಯಾವ ಅಡುಗೆ ತಯಾರಾಗುತ್ತೆ ಮಧ್ಯಾಹ್ನದ ಊಟಕ್ಕೆ, ಸಂಜೆಗೆ ಅಥವಾ ಬೆಳಗ್ಗೆಗೆ? ಮಧ್ಯಾಹ್ನ ಊಟಕ್ಕೇನೆ. ಮಧ್ಯಾಹ್ನದ ಊಟಕ್ಕೆ ಯಾವುದು? ಗ್ರೇವಿಯಾ ಏನು? ಎಗ್ದು ಸಾರು ಮಾಡೋದು, ಒಂದು ಗಸಿ ಒಂದು ಮಾಡಿಕೊಡ್ತೀನಿ. ಮತ್ತೆ ಒಂದು ಪಾಯಸ ಮಾಡೋಣ ಅಂತ, ಕಡಲೆಬೇಳೆ ಪಾಯಸ. ಓ, ಸೊ ಒಂದು ಇವತ್ತೇನು ಬೀಗ್ರೂಟ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯಾಗಿ ಒಂದು ಈ ಕಡೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ನಾನ್ ವೆಜ್ಜಲ್ಲೇ ಮಾಡೋಣ ಅಂತಿದ್ದೆ. ಆದರೆ ಒಂದು ಪಾಯಸ ಇರಲಿ ಅಂತ ಹೇಳ್ಬಿಟ್ಟು ಓಕೆ ಇವತ್ತೊಂದು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸರಿ, ಬನ್ನಿ ಹಾಗಾದ್ರೆ ಕಿಚನ್ಗೆ ಹೋಗೋಣ. ಸರಿ ಮಾಡಿ. ಸೊ ನಮಗೀಗ ಫಸ್ಟ್ ಯಾವುದು? ಕಡಲೆಬೇಳೆ ಮೊಟ್ಟೆದ ಕಡಲೆಬೇಳೆ ಪಾಯಸ. ಕಡಲೆಬೇಳೆ ಪಾಯಸ. ಸೊ ಫಸ್ಟ್ ಸ್ವೀಟ್ ರೆಡಿ ಮಾಡಿ ಇಟ್ಕೊಳ್ಳೋದು. ಸ್ಟಾರ್ಟ್ ಮಾಡೋಣ. ಓಕೆ ಮೇಡಮ್. ಫಸ್ಟಿಗೆ ಮೊದಲು ಬಾಣಲಿ ಬೇಕು, ಅದಕ್ಕೆ ಸ್ವಲ್ಪ ನೀರು ಹಾಕುವ. ನೀರು ನೋಡ್ಕೊಳ್ಳಿ. ಸಾಕು. ಯಾಕಂದರೆ ನಾನು ಬೇಳೆ ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ. ಕಡಲೆಬೇಳೆ 1 ಕಪ್, ಒಂದು ಮೆತ್ತಗಾಗುವಷ್ಟು ಸ್ವಲ್ಪ ಬೇಯಿಸಿಟ್ಕೊಳ್ಬೇಕು, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಯಿಸ್ಕೊಂಡ್ರೆ. ಹೌದು, ಇವಾಗ ಹಾಕ್ತಾ ಇದ್ದೀನಿ ಅದಕ್ಕೆ. ಒಂದ್ಸರಿ ಬೇಯಿಸಿದಲ್ಲ ಮತ್ತೆ ಪುನಃ ಬೇಕಾಗುತ್ತಾ? ಹೌದು, ಸ್ವಲ್ಪ ಬೆಲ್ಲನೂ ಹಾಕಬೇಕಲ್ಲ, ಅದ್ರ ಜೊತೆಗೆ ಎರಡೂ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗಿ. ಸೊ ಹಾಗಾಗಿ ಬೇಳೆ ಹಾಕ್ತಾ ಇದ್ದೀನಿ. ಇದು ಬೇಯಬೇಕಲ್ಲ, ಇದು ಸ್ವಲ್ಪ ಬೇಯಲಿ ಮೇಡಮ್, ಬಿಸಿ ಆಗಲಿ ನೀರು. ಬಿಸಿ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕುವ. ಸೊ ಈ ಕಡೆ ನಾವು ಕೂಡ ಕಡಲೆಬೇಳೆ ಪಾಯಸ ಎಲ್ಲ ಮಾಡ್ತೀವಿ. ಸೊ ಹಾಗೆ ಬೇಯಿಸಿ ಹಾಲಲ್ಲಿ ಮತ್ತೆ ಬೇಯಿಸ್ತೀವಿ. ನಮ್ಮ ಕಡೆ ಇದು ಮಹಾರಾಷ್ಟ್ರ ಸೈಡು ಇದು ಗುಳ್ಳದ್ದಾಳ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಚಪಾತಿ ನಂಚ್ಕೊಂಡು ತಿಂತಾರೆ. ಇದ್ರ ಜೊತೆಗೆ ಸೇಮ್ ಅದು ಮಾಡುವಾಗ ಬೆಲ್ಲ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಅಷ್ಟನ್ನೇ ಬೇಯಿಸ್ತಾರೆ ಅಷ್ಟೇ. ಅದನ್ನ ಸ್ವಲ್ಪ ಗಟ್ಟಿ ಥರ ಅಂದರೆ ಗಸಿ ಥರ, ಅಂದರೆ ಉಪ್ಪಿನಕಾಯಿಗೆ ರಸ ಹೇಗೆ ಬರುತ್ತೆ ಅಷ್ಟೇ ಮಾತ್ರ, ಅಷ್ಟು ಲೈಟಲ್ಲಿ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಅದನ್ನ ಮಾಡ್ತೀವಿ. ಅದು ಹಯಗ್ರೀವ ಮಡ್ಡಿ ಅಂತ ನಾವು ಮಾಡ್ತೀವಿ. ಹಯಗ್ರೀವ ಸೇಮ್ ಕಡಲೆಬೇಳೆ ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ ಅದನ್ನು ಗಟ್ಟಿಯೇ ಬರುತ್ತೆ. ಅದಕ್ಕೆ ಏಲಕ್ಕಿ, ಸ್ವಲ್ಪ ತುಪ್ಪ ಹಾಕ್ತೀವಿ. ಆಯ್ತು, ಹಾಕ್ಬಿಟ್ಟು ಅಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಇದು ಗುಳ್ಳದಾಳ ಅಂತೀವಿ. ಗುಳ್ಳದಾಳ, ನಾವಿಲ್ಲಿ ಹಯಗ್ರೀವ. ಇಲ್ಲಿದು ಪದ್ಧತಿ ಆ ರೀತಿ ಇದೆ. ನೀವು ಅಲ್ಲಿ ಚಪಾತಿ ಜೊತೆಗೆ ಅದು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ಬೇಕಷ್ಟೇ. ಯಾಕೆಂತ ಹೇಳಿದ್ರೆ ನಾವು ಯಾವುದೇ ಕೂಡ ಹೊಸ ಒಂದು ಇದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಅದನ್ನು ಟ್ರೈ ಮಾಡೋದ್ರಲ್ಲಿ ಯಾವುದು ಕರೆಕ್ಟ್. ಸೊ ಇದೀಗ ಬೆಂತ ಬೆಂದಿದೆ ಮೇಡಮ್. ಇವಾಗ ಬೆಲ್ಲ ಹಾಕ್ತೀನಿ ನಾನು. ಸ್ವೀಟು ಕೆಲವ್ರಿಗೆ ರುಚಿ ನೋಡಿಬಿಟ್ಟು ಸ್ವಲ್ಪ ಬೆಲ್ಲ ಕರಗಬೇಕು. ಸೊ ಇದು ತೆಳುವೇ ಇರುತ್ತೆ? ಇದು ತೆಳುವಿನ ತೆಳು ಅಂದರೆ
ಮೀಡಿಯಮ್ ಇದರಲ್ಲಿ ಇವಾಗ ನಾನು ಪಾಯಸ ಥರ ಮಾಡ್ತಾ ಇದ್ದೀನಲ್ಲ ಇದು, ಸೊ ಹಾಗಾಗಿ ಸ್ವಲ್ಪ ತೆಳುವಲ್ಲೇ ಇರುತ್ತೆ. ನಾನು ಗುಳ್ಳದ್ದಾಳು ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಗಟ್ಟಿ ಸ್ವಲ್ಪ ಇರುತ್ತೆ. ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ತೆಳುನೂ ಇರಲ್ಲ. ಇವಾಗ ಉಪ್ಪಿನಕಾಯಿಗೆ ಗಸಿ ಹೇಗೆ ಬಂತ ರಸ ಅಷ್ಟೇ, ಆ ಥರ ಬಂದಿರ್ತದೆ. ಸೇಮ್ ಮಾಡೋ ರೀತಿನೂ ಇದೆ, ಎರಡು ಒಂದೇ ಅದು ಅದು ಇದು. ಬಟ್ ಅದ್ರ ಜೊತೆಗೆ ವ್ಯತ್ಯಾಸ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಪ್ಲಸ್ ಒಂದು ಆ್ಯಡ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಚಪಾತಿ ಆ್ಯಡ್ ಮಾಡ್ಕೋತೀವಿ ನಾವು. ಅದನ್ನ ಇಂಥದ್ದೇ ಹಬ್ಬಕ್ಕೆ ಏನಾದರೂ ಅಂತ ಇಲ್ಲ, ವಿಶೇಷ ಅಂತ ಇಲ್ಲ, ಏನಿಲ್ಲ. ನಿತ್ಯ ಯಾವಾಗಾದ್ರೂ ಬಂದಾಗ ಒಂದ್ಸಲಿ ಮಾಡೋದು. ನಮ್ಮದು ಇದು ಮಹಾರಾಷ್ಟ್ರ ಸೈಡೆಲ್ಲ ಆ ಥರ ಮಾಡುವಾಗ ತುಂಬ ಇಲ್ಲಿಗೂ ಅಲ್ಲಿಗೂ ತುಂಬ ಫುಡ್ಡಿದ್ದು ವ್ಯತ್ಯಾಸ ತುಂಬ ಇದೆ. ಖಂಡಿತ ಮೇಡಮ್. ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಒಗ್ಗರಣೆ ಹುರ್ಕೊಳ್ಳೋದ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ಹಾಕ್ಲಾ? ಗೋಡಂಬಿ ದ್ರಾಕ್ಷಿ ಎಲ್ಲ ಒಟ್ಟಿಗೆ ಹಾಕೊಳ್ಳೋದಾ? ಅದು ಇದ್ರೊಟ್ಟಿಗೆ ಹಾಕಿ ಸ್ವಲ್ಪ ಮೆರೂನ್ ಬರಲಿ. ಇದಕ್ಕೆ ಬರೀ ಕಡಲೆಬೇಳೆ ಮತ್ತು ಬೆಲ್ಲ ಅಷ್ಟೇನಾ? ಹಾಂ, ಅಷ್ಟೇ ಅಷ್ಟೇ. ಕಡಲೆಬೇಳೆ, ಬೆಲ್ಲ, ಕೊಬ್ಬರಿ ತುರಿ, ತೆಂಗಿನ ತುರಿ. ಅದು ಯಾವಾಗ ಹಾಕೊಳ್ಳೋದಕ್ಕೆ? ಅದು ಇದಾದಮೇಲೆ. ಓ, ಫಸ್ಟ್ ಇದು ಹಾಕೊಳ್ಳೋದಾ? ಹಾಂ ಹಾಂ ಹಾಂ. ಸ್ವಲ್ಪ ಹಾಕೊಂಡು ಹಾಕ್ತೀನಿ. ಹಾಕಿ. ಇವಾಗ ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ. ಇವಾಗ ತೆಂಗಿನ ತುರಿ ಹಾಕ್ತೀನಿ. ಟೇಸ್ಟಿಗೆ ಇರಲಿ ಅಂದ್ಬಿಟ್ಟು ಇದು. ಅದು ಬರೀ ಇದು ಆಪ್ಷನ್ನಾ ಅಥವಾ ಹಾಕ್ಲಿಕ್ಕಿದೆಯಾ? ಇಲ್ಲ, ಹಾಕ್ಲಿಕ್ಕಿದೆ. ಯಾಕೆ ಟೇಸ್ಟ್ ಬರಬೇಕಲ್ಲ. ಬರೀ ಬೆಲ್ಲ ಆದರೂ ಕೂಡ ಅದರದ್ದು ಒಂದು ತುಂಬ ಸ್ವೀಟ್ ಅನಿಸುತ್ತೆ. ಇದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಕೊಟ್ಟು ಟೇಸ್ಟಿಯಾಗಿ ಬರುತ್ತೆ. ಇದು ಸ್ವಲ್ಪ ನೀರು ಬತ್ತಿದ್ರೆ ಆಯಿತು, ರೆಡಿ ಆಯಿತು. ಇವಾಗ ಇದು ಆಗಿದೆ. ಸರ್ವಿಂಗ್ ಬೌಲಲ್ಲಿ ಹಾಕೋಲ್ಲ ಈಗ. ಡನ್. ಸೊ ಫಟಾಫಟ್ ಅಂತ ಆಗುತ್ತಲ್ಲ, ಆಫ್ ಮಾಡ್ತೇನೆ. ಸರ್ವಿಂಗ್ ಬೌಲ್ ಕಡಲೆಬೇಳೆ ಪಾಯಸ. ಕಡಲೆಬೇಳೆ ಪಾಯಸ. ಬಟ್ ನಿಮ್ಮ ಇದರಲ್ಲಿ ಹೇಳೋದಾದ್ರೆ ಗುಳ್ಳದ್ದಾಳು ಅಂತ ಹೇಳಿ. ಗುಳ್ಳದ್ದಾಳು. ಓಕೆ. ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಕಡಲೆಬೇಳೆ ಪಾಯಸ, ಇದನ್ನು ಮಹಾರಾಷ್ಟ್ರದಲ್ಲಿ ಗುಳ್ಳದ್ದಾಲ್ ಅಂತ ಕೂಡ ಹೇಳ್ತಾರೆ. ನಾನು ಆಗಲೇ ಹೇಳಿದಾಗೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಹೋಗುವಾಗ ಭಾಷೆ ಹಾಗೂ ಫುಡ್ ಹ್ಯಾಬಿಟ್ಸ್ ಕೂಡ ಸಾಮ್ಯತೆ ಇದ್ದರೂ ಕೂಡ ಅದರಲ್ಲಿ ವೈಪರೀತ್ಯವೂ ಕೂಡ ಇದೆ. ಸೊ ನಾವು ಒಂದು ವಿಧವಾಗಿ ಕಡಲೆಬೇಳೆ ಪಾಯಸ ಮಾಡಿಕೊಂಡ್ರೆ, ಸೊ ಮಹಾರಾಷ್ಟ್ರದಲ್ಲಿ ಇದನ್ನು ತಯಾರಿಸುವ ವಿಧಾನವೇ ಸ್ವಲ್ಪ ಡಿಫ್ರೆಂಟ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗುಳ್ಳದ್ದಾಲ್ ತಯಾರಿಸುವ ವಿಧಾನ. ಮೊದಲು ಕಡಲೆಬೇಳೆಯನ್ನು ಬೇಯಿಸಿಕೊಳ್ಳಿ. ಕಡಲೆಬೇಳೆ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಬೇಯಿಸಿ. ನಂತರ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ತೆಂಗಿನ ತುರಿ ಸೇರಿಸಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಗುಳ್ಳದ್ದಾಲ್ ಮಹಾರಾಷ್ಟ್ರ ಸ್ಪೆಷಲ್ ರೆಡಿ. ಸೊ ಬಿಸಿ ಬಿಸಿಯಾದಂಥ ಕಡಲೆಬೇಳೆ ಪಾಯಸ ತಯಾರಾಯಿತು. ನೆಕ್ಸ್ಟ್ ಇನ್ನು ಅನ್ನದ ಜೊತೆಗೆ ಇದನ್ನೆಲ್ಲ ನಂಚ್ಕೊಂಡು ತಿನ್ನೋದಕ್ಕೆ ಮೊಟ್ಟೆಯ ಯಾವುದೋ ಗ್ರೇವಿ ಅಂತ ಹೇಳಿದ್ದಾರೆ. ಸೊ ಹೇಗೆ ತಯಾರಿಸೋದು, ಇದು ಕೂಡ ಮಹಾರಾಷ್ಟ್ರ ಸ್ಪೆಷಲ್ಲ, ನೋಡಬೇಕು. ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರುವಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋರ್ದಾಲ್, ವಿಸ್ಮಯ ವಡಪ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ.
ಸೊ ಟೀ ಟೈಮ್ಗೆ ಅಲ್ಲ, ಊಟಕ್ಕೆ ತಯಾರಾಗಿದೆ ಕಡಲೆಬೇಳೆ ಪಾಯಸ. ಈಗ ಗ್ರೇವಿ, ಅದು ಕೂಡ ಮೊಟ್ಟೆ ಗ್ರೇವಿ. ಸೊ ಈಗ ಒಂದು ಮೊಟ್ಟೆಯ ಕಥೆಯೋ 2 3 ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಇದು ಮೊಟ್ಟೆದು ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು. ಮೊಟ್ಟೆ ಗ್ರೇವಿ. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ ಹಾಗಾದರೆ? ಒಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಫಸ್ಟ್ ತೆಂಗಿನ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫಸ್ಟ್. ಹೌದಾ? ಹಾಗಾದರೆ ಬಾಣಲೇಬೇಕು. ಹಾಂ, ಎಣ್ಣೆ ಆಯಿಲ್ ಹಾಕ್ಲಾ? ನಿಮ್ಗೆ ತಿಳಿದ ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕುವ. ಜೀರಿಗೆ, ಕರಿಬೇವು, ಫಸ್ಟ್ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳುವ. ಒಗ್ಗರಣೆ ಮಾಡ್ಕೊಂಡು ಗರಂ ಮಸಾಲ, ಮಸಾಲ ಇದೆಯಲ್ಲ, ಅರಿಶಿನ ಪುಡಿ ಅದೆಲ್ಲ ಬೇಕಾ? ಅದೆಲ್ಲ ಹಾಂ, ಇದರಲ್ಲೇ ಎಣ್ಣೆಲೆ ಬಿಸಿ ಮಾಡು. ಸ್ವಲ್ಪ ಮಸಾಲ ಹಸಿ ಹಸಿ ವಾಸನೆ ಹೋಗಲಿ ಅಂತ ಹೇಳಿ. ಹಾಗಾದರೆ ರೈಸ್ ಅವರ ಬೆಸ್ಟ್. ಸೊ ನಿಮಗೆ ಪ್ಯಾಕೆಟಲ್ಲೇ ಎಲ್ಲ ಸಿಗುತ್ತೆ. ಸೊ ಅರಿಶಿನ ಪುಡಿ ಸಾಕಾ? ನೆಕ್ಸ್ಟ್ ಇನ್ನು ಖಾರದ ಹುಡಿ, ಸೊ ರೈಸ್, ಚಿಲ್ಲಿ ಪೌಡರ್, ಒಳ್ಳೆ ಅರೋಮಾ, ಟೇಸ್ಟ್ ಆ್ಯಂಡ್ ಕಲರ್ ಕೂಡ ಸಿಗುತ್ತೆ. ಹಾಕ್ಲಾ? ಹಾಕಿ. ಬೇಕಾ ಇನ್ನು? ಸ್ವಲ್ಪ ನೆಕ್ಸ್ಟ್ ಅರಿಶಿನ ಹುಡಿ, ಖಾರದ ಹುಡಿ, ಗರಂ ಮಸಾಲ, ಪೆಪ್ಪರ್ ಪೌಡರ್ ಇದೆಯಾ ಮೇಡಮ್? ಹಾಂ, ಗರಂ ಮಸಾಲನೂ ಇದೆ, ಪೆಪ್ಪರ್ ಪೌಡ್ರೂ ಇದೆ. ಸೊ ನಿಮಗೆ ಮಸಾಲೆಗಳಲ್ಲಿ ಯಾವುದೆಲ್ಲ ಬೇಕೋ ಅದೆಲ್ಲ ಇದು ರೈಸ್ ಅವರ ಮಸಾಲೆಗಳಲ್ಲಿ ಸಿಗುತ್ತೆ. ಜಿಪ್ ಪೌಚ್ ಬೇರೆ ಇದೆ. ಸೊ ನೋಡ್ಕೊಳ್ಳಿ. ಗರಂ ಮಸಾಲ ಸಾಕಾ? ಹಾಕ್ಲಾ? ಸಾಕು ಮೇಡಮ್, ಸಾಕು ಸಾಕು. ಹಾಗೆ ಪೆಪ್ಪರ್ ಪೌಡರ್. ಸೊ ಜಿಪ್ ಪೌಚ್ ಇರೋದ್ರಿಂದ ನಿಮಗೆ ಅರೋಮಾ ಹೋಗೋದಿಲ್ಲ ಯಾವಾಗಲೂ, ಹಾಗೆ ಈಗಲೇ ಫ್ರೆಶ್ ಆಗಿ ಸ್ವಲ್ಪ ಮಾಡಿದಾಗೆ ಇರುತ್ತೆ. ಸಾಕು ಮೇಡಮ್. ಇನ್ನು ಇದು ಸ್ವಲ್ಪ ಬಿಸಿ ಆಗ್ತಾ ಇರಲಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಡೋಣ, ಕಮ್ಮಿ. ಇವಾಗ ಒಂದು ಮಿಕ್ಸಿ ಬೇಕು. ಸೊ ಇದಿನ್ನೂ ಬಿಸಿ ಆಗ್ತಾ ಇರಬೇಕಾ? ಬಿಸಿ ಆಗ್ತಾ ಇರಲಿ. ಆ್ಯಕ್ಚುಲಿ ಇದು ಸ್ವಲ್ಪ ಕಿವಿ ಮಾತು ಏನು ಅಂತ ಹೇಳಿದರೆ, ನೀವು ಯಾವುದೇ ಚಿಲ್ಲಿ ಪೌಡರ್ ಎಲ್ಲ ಇದಕ್ಕೆ ಎಣ್ಣೆಯಲ್ಲಿ ಹಾಕಿದರೆ ತುಂಬ ಹೊತ್ತಿಟ್ಟರೆ ಸುಟ್ಟೋಗುತ್ತೆ. ಸ್ವಲ್ಪ ನೀರು ಹಾಕಿದರೆ ಬೆಟರ್. ಹಾಕಬೇಕಾ? ಹಾಂ, ಹಾಕಿಬೇಕು. ಹಾಂ, ಇದು ಕಿವಿ ಮಾತು. ಯಾಕೆಂತ ಹೇಳಿದರೆ ಯಾವಾಗಲೂ ಸುಟ್ಟು ಹೋಗುತ್ತೆ. ಸ್ವಲ್ಪ ಹಾಕಿದರೂ ಕೂಡ ಅದು ಸರಿ ಹೋಗುತ್ತೆ. ಸೊ ನೆಕ್ಸ್ಟ್ ಏನೋ ಹೇಳ್ತಾ ಇದ್ರಿ, ಏನು ಮಾಡಿ? ಒಂದು ಮಿಕ್ಸಿಯಲ್ಲಿ ತೆಂಗಿನಕಾಯಿ ತಗೊಳ್ಳೋಣ, ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಇದನ್ನು ಹಾಕ್ಕೊಳ್ಳೋದಾ? ಸೊ ಇದಕ್ಕೆ ನೀರು ಹಾಕಬೇಕಾ? ಹಾಂ, ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ನಾನು. ಒಂದು ಚಕ್ಕೆ, 4 ಲವಂಗ, ಸ್ವಲ್ಪ ಕಾಳುಮೆಣಸು, ಯಾಕಂದರೆ ಪೆಪ್ಪರ್ ಪೌಡರ್ ಹಾಕಿದ್ದೀವಲ್ಲ, ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಓಕೆ. ಗರಂ ಮಸಾಲಾನು ಕೂಡ ಹಾಕಿದ್ದೀವಿ. ನೀರು ಹಾಕ್ಲಾ? ಗರಂ ಮಸಾಲ ಕೂಡ ಹಾಕಿದ್ದೀವಲ್ಲ? ಹೌದು ಮೇಡಮ್. ಇರಲಿ ಸಾಕಾ ನೀರು? ಹಾಂ, ಸ್ವಲ್ಪ ತುಂಬ ಸಣ್ಣ ಆದರೆ ಸಾಕು. ಸಾಕಾ? ಓಕೆ, ಇವಾಗ ಹಾಕುವ ಅದ್ರ ಜೊತೆಗೆ ಸೊ ಇದು ಅನ್ನ ಜೊತೆಗೆ ಕಲಸಿ ತಿನ್ನೋದಕ್ಕೆ ನಂಚ್ಕೊಂತೀನಿ, ಸಾರು ಥರ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನಾನು. ಸ್ವಲ್ಪ ಉಪ್ಪು ಹಾಕುವ. ಓಕೆ, ಬೇರೆ ಸ್ಪೂನ್ ಬೇಕಾ? ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಗಟ್ಟಿ ಇದ್ದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು, ಜಾಸ್ತಿ ಜನ ಇದ್ದರೆ ಸ್ವಲ್ಪ ಸಾರು ಥರ ಮಾಡ್ಕೋಬೋದು, ತೆಳು ಮಾಡ್ಕೊಂಡು. ಸೊ ಚಪಾತಿಗೆ ಕೂಡ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಆಗ ಸ್ವಲ್ಪ ಗಟ್ಟಿ ಇದ್ದರೆ ಬೆಟರ್. ಅನ್ನ ಜೊತೆಗೆ ಆದರೆ ಸ್ವಲ್ಪ ತಿಳಿಬೇಕು. ಕೆಲವರು ಇದೇ ಸಾರು ಮೇಲೆ ಜನ ನೋಡಿ ಜಾಸ್ತಿ ಮಾಡ್ತಾರೆ, ಸ್ವಲ್ಪ ಕಡಿಮೆ ಮಾಡ್ತಾರಲ್ಲ, ನೆಂಟು ಜಾಸ್ತಿ ಬಂದರೆ. ಹಾಂ,
ಜನ ನೋಡಿ ಸ್ವಲ್ಪ ತುಂಬ ಜನ ಇದ್ರೆ ನೀರು ಇಲ್ಲ ಅಷ್ಟೇ ಗಟ್ಟಿ. ಸ್ವಲ್ಪ ನೀರು ಹಾಕಿ ಮೇಡಮ್, ಯಾಕಂದರೆ ಮೊಟ್ಟೆ ಹಾಕಬೇಕಲ್ಲ ನಾವು. ಓಕೆ. ಇವಾಗ ಮೊಟ್ಟೆ ಹೊಡೆದಾಕ್ತೀನಿ ಮೇಡಮ್. ಅದ್ರ ಜೊತೆಗೆ ಇದು ಮೊಟ್ಟೆ ಹೊಡೆದಾಕ್ದಾಗ ಕಲಿಸ್ಬಾರ್ದು, ಹಾಗೇ ಇರಬೇಕು. ಮೊಟ್ಟೆ ಸ್ವಲ್ಪ ಬೆಂದಾಗ ಅದರಲ್ಲೇ ಸ್ವಲ್ಪ ಹಾಗೆ ಪೂರ್ತಿ ಮೊಟ್ಟೆ ಸಿಗುತ್ತಲ್ಲ ಇಡೀಗೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸುವ. ಇದೇ ರೀತಿ ಹೈ ಫ್ಲೇಮಲ್ಲೇನಾ ಲೋ ಫ್ಲೇಮಲ್ಲಿ? ಹೈ ಫ್ಲೇಮಲ್ಲೇ ಇರಲಿ, ಯಾಕಂದರೆ ಮೊಟ್ಟೆ ಸ್ವಲ್ಪ ಇದಾಗಬೇಕಲ್ಲ, ಬೇಯಬೇಕು ಅಂತ. ಮೊಟ್ಟೆಯನ್ನು ಬೇಯಿಸಿ ಹಾಕೋ ಬದಲು ಇದು ತುಂಬ ರುಚಿ ಬರುತ್ತಲ್ಲ ಮೇಡಮ್. ಓಕೆ, ಸ್ವಲ್ಪ ಕಮ್ಮಿ ಮಾಡುವ. ಈಗ ಒಂದು ಪ್ಲೇಟ್ ಮುಚ್ಚುವ. ಈಗ ಲಿಡ್ ಮುಚ್ಚಿದ್ರೆ ಸ್ವಲ್ಪ ಬೇಗ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಟು ಲೋ ಫ್ಲೇಮಲ್ಲಿ ಹಾಗೆ ಬೇಯಬೇಕು. ಸೊ ನೀವು ಇದನ್ನು ಮಾಡುವಾಗ ಯೂಶ್ವಲಿ ಯಾವುದ್ರ ಜೊತೆಗೆ ಪ್ರಿಫರ್ ಮಾಡ್ತೀರಿ? ನಾವು ಇದನ್ನು ಅನ್ನದ ಜೊತೆಗೆ ಚಪಾತಿಗೆ ಆ ಥರ. ಸೊ ನಿಮ್ಮ ಮೀಲಲ್ಲಿ ದಿನ ಚಪಾತಿ ರೈಸ್ ಇದ್ದೇ ಇರುತ್ತೆ. ಚಪಾತಿ ರೈಸ್ ಮತ್ತು ರೊಟ್ಟಿ, ಮುದ್ದೆನೂ ಆ ಥರ ರಾಗಿ ಮುದ್ದೆ ಮಾಡ್ತೀವಿ. ಓಕೆ. ಈ ಥರ ಬರೀ ಅನ್ನದಲ್ಲಿ ತರಕಾರಿ ಪಲ್ಯ ಹಾಕಿಬಿಟ್ಟು ಆ ಥರ ತಿನ್ನಲ್ಲ. ಈ ಥರ ಪಲ್ಯ ಇದ್ದಾಗ ಚಪಾತಿನೋ ರೊಟ್ಟಿನೋ ಅಥವಾ ಮುದ್ದೆನೋ ಅದ್ರ ಜೊತೆಗೆ ಕಾಂಬಿನೇಷನ್ ಒಂದು ಯಾವುದಾದ್ರೂ ಒಂದಿರುತ್ತೆ. ಹೌದು. ಓಕೆ ಮೇಡಮ್, ಇದು ಆಗಿರ್ಬೋದು ಅನ್ಕೋತೀನಿ. ಓಕೆ, ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡೋದು. ಸರ್ವಿಂಗ್ ಮಾಡ್ತಿದ್ದೀನಿ. ಎಗ್ ಗ್ರೇವಿ ಮಹಾರಾಷ್ಟ್ರನ್ ಸ್ಟೈಲಲ್ಲಿ ಏನಾದರೂ ಹೆಸರು ಇದೆಯಾ ಅದಕ್ಕೆ? ಎಗ್ ಗ್ರೇವಿ. ಓಕೆ. ಸೊ ಅಂಡಾ ಗ್ರೇವಿ ಅಲ್ಲ? ಸರಿ, ಥ್ಯಾಂಕ್ ಯು ಮೇಡಮ್. ಬಿಸಿ ಬಿಸಿಯಾದಂತಹ ಎಗ್ ಗ್ರೇವಿ ಅಥವಾ ಮೊಟ್ಟೆ ಗ್ರೇವಿ ಏನು ಬೇಕಾದರೂ ಹೇಳ್ಕೊಳ್ಳಿ. ಸೊ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡು ಇದನ್ನು ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆ ಅಂತ ಹೇಳಿದರೆ, ಯಾಕೆ ಟೇಸ್ಟಿಯಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆ ಅರೋಮಾ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಗ್ ಗ್ರೇವಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಕರಿಬೇವು, ಅರಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಚಕ್ಕೆ, ಲವಂಗ, ಕರಿಮೆಣಸು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಮಸಾಲೆಗೆ ಸೇರಿಸಿ ಬೇಕಾಗುವಷ್ಟು ನೀರು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಅನುಸಾರವಾಗಿ ಉಪ್ಪು ಸೇರಿಸಿ ಬೇಯಿಸಿ. ಮಸಾಲೆ ಬೆಂದ ನಂತರ ಮೊಟ್ಟೆಯನ್ನು ಮಸಾಲೆಗೆ ಒಡೆದು ಹಾಕಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಈಗ ರುಚಿಕರವಾದ ಎಗ್ ಗ್ರೇವಿ ಅನ್ನ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಸರಿ ಮೇಡಮ್, ಸೊ ಹಾಗಾದರೆ ಪಾಯಸ ಇದೆ ಅಂತ ಹೇಳಿದರೆ ಊಟದ ನಂತರವೇ ಪಾಯಸ. ಫಸ್ಟ್ ಇದು ಗ್ರೇವಿ ಅಂದರೆ ಅನ್ನ ಬೇರೆ, ಅದ್ರ ಜೊತೆಗೆ ರೆಡಿ ಮಾಡಿ ತಂದಿದ್ದೀರಿ. ಹೌದು, ಟೇಸ್ಟ್ ನೋಡೋಣ. ತಗೊಳ್ಳಿ. ನಾನು ಬರೀ ಫಸ್ಟ್ ಗ್ರೇವಿಯನ್ನು ಟೇಸ್ಟ್ ನೋಡ್ತೀನಿ. ಇನ್ನೂ ಸ್ವಲ್ಪ ತೆಳು ಮಾಡ್ಕೊಳ್ಬೋದು ಅಲ್ಲ? ತುಂಬ ಚೆನ್ನಾಗಿ ಬಂದಿದೆ. ಬರೀ ಸಿಂಪಲ್ಲಾಗಿ ಚಕ್ಕೆ ಲವಂಗ ಈ ಥರದ್ದು ಗ್ರೈಂಡ್ ಮಾಡಿದ್ದೀರಿ. ಹೌದು, ಬಟ್ ಅದು ಇಲ್ಲಿ ಹಿಟ್ಟಾಗ್ತಾ ಇದೆ. ಖಾರ ಸ್ಪೈಸಿ ಥರ ತುಂಬ ಚೆನ್ನಾಗಿದೆ. ಸೊ ಅನ್ನ ಜೊತೆಗೆ ಕಲಸಿ ತಿನ್ನೋದಕ್ಕೆ ಸೂಪರ್ ಆಗಿದೆ. ವೆರಿ ನೈಸ್. ಸೊ ಪಾಯಸ ನೋಡೋಣ. ಓಕೆ ಮೇಡಮ್. ಸೊ ನಾನು ಅನ್ನದ ಜೊತೆಗೆ ಆಮೇಲೆ ಪೂರ್ತಿ ಕೂತ್ಕೊಂಡು ತಿಂತೀನಿ. ಕಡಲೆಬೇಳೆ ಪಾಯಸ. ಸೊ ಕೆಲವರು ಅದನ್ನು ತುಂಬ ಮ್ಯಾಶ್ ಮಾಡಿ ತುಂಬ ಇನ್ನೂ ತಿಕ್ ಮಾಡ್ತಾರೆ. ಹೌದು, ಇದು ಸ್ವಲ್ಪ ತೆಳುವಾಗಿ ಕರೆಕ್ಟಾಗಿ ಕಡಲೆ ಬಾಯಿಗೆ ಸಿಗುತ್ತೆ. ಆ ಕಾಳು ಸಿಗುವಾಗ ಚೆನ್ನಾಗಿದೆ. ಎರಡು ಕೂಡ
ತುಂಬ ಚೆನ್ನಾಗಿದೆ, ಒಳ್ಳೆ ಹಬ್ಬದ ಊಟ ಥರ ಆಯಿತು. ಥ್ಯಾಂಕ್ ಯು ಮೇಡಮ್. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ಈ ರೀತಿಯಾಗಿ ಕೂಡ ಮೊಟ್ಟೆಯಿಂದ ಗ್ರೇವಿ ಮಾಡ್ಬೋದು. ಅಂದರೆ ಕೆಲವರು ಅದನ್ನು ಬೇಯಿಸಿ ಹಾಕ್ತಾರೆ, ಕೆಲವರು ಹೀಗೆ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಆ ಮಸಾಲೆ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿತ್ತು, ತುಂಬ ಟೇಸ್ಟಿಯಾಗಿದೆ. ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ವತಿಯಿಂದ ಕಿರುಕಾಣಿಕೆ. ಹಾಗೆ ನೀವು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಹಬ್ಬದ ಊಟ ತಿನ್ನಬೇಕು ಅಂತ ಹೇಳಿದರೆ ಹಬ್ಬಕ್ಕೇ ಕಾಯಬೇಕು ಅಂತ ಏನಿಲ್ಲ. ಸೊ ನಿತ್ಯವೂ ಕೂಡ ಮನೆಯಲ್ಲಿ ನಾವು ಮನಸ್ಸು ಬಂದಾಗ ಇದನ್ನು ತಯಾರಿಸಿ ತಿನ್ಕೊಳ್ತಾ ಇರ್ಬೋದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಹಬ್ಬದ ಊಟದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.